ಕೃಷ್ಣನೂರಿನ ಉಡುಪಿಯಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಶುರುವಾಗಿದೆ. ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆದರೆ ಕೃಷ್ಣ ಮಠದ ರಥಬೀದಿ ಸುತ್ತ ಹಣತೆಗಳು ಕಂಗೊಳಿಸಿದ್ವು. ಸಿಡಿಮದ್ದುಗಳು ವಾದ್ಯ ಘೋಷಗಳ ಅಬ್ಬರದೊಂದಿಗೆ ರಥೋತ್ಸವ ಕಣ್ತುಂಬಿಕೊಂಡ ಗೋಪಾಲನ ಭಕ್ತರು ಪುನೀತರಾದರು. ರಥಬೀದಿಯ ಸುತ್ತ ಹಣತೆಗಳ ಸೊಬಗು, ಗೂಡು ದೀಪಗಳ ಮಂದ ಬೆಳಕು, ತೆಪ್ಪೋತ್ಸವ, ರಥೋತ್ಸವವನ್ನ ಕಣ್ತುಂಬಿಕೊಳ್ತಾ ಇರುವ ಕೃಷ್ಣ ಭಕ್ತರು. ಇದು ಉಡುಪಿ ಶ್ರೀಕೃಷ್ಣ ಮಠದ ಲಕ್ಷ ದೀಪೋತ್ಸವದ ಆರಂಭದ ಸಂಭ್ರಮ. ಹೌದು, ಪೊಡವಿಗುಡಿಯ ಉಡುಪಿಯ ಶ್ರೀಕೃಷ್ಣ ಉತ್ಸವ ಪ್ರಿಯ. ಆದ್ರೆ ಕಡೆಗೊಲ್ಲು ಕೃಷ್ಣ ಚಾತುರ್ಮಾಸದ ಅವಧಿಯಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ ನಂಬಿಕೆ. ಹೀಗಾಗಿ ದೇವರಿಗೆ ಅಡ್ಡಿಪಡಿಸಬಾರದು ಅಂತ ಮಳೆಗಾಲದಲ್ಲಿ ಯಾವುದೇ ಉತ್ಸವ ನಡೆಯುವುದಿಲ್ಲ. ಆದ್ರೆ ಚಾತುರ್ಮಾಸ ಮುಗಿದು ಉತ್ಥಾನ ದ್ವಾದಶಿಯಂದು ಲಕ್ಷ ದೀಪಗಳನ್ನ ಬೆಳಗಿ ಇಷ್ಟ ದೇವರನ್ನ ಬರಮಾಡಿಕೊಳ್ಳಲಾಗುತ್ತದೆ. ಲಕ್ಷ ದೀಪೋತ್ಸವ ಅಂದರೆ ಇವತ್ತು ದೇವರು ಯೋಗ ನಿದ್ರೆಯಿಂದ ಏಳುವ ದಿವಸ ಅಂತ ಕರೀತಾರೆ. ಉತ್ಥಾನ ದ್ವಾದಶಿ ಅಂತ ಕರೆಯುವುದು. ಚಾತುರ್ಮಾಸ್ಯವನ್ನು ಮುಗಿಸಿ ದೇವರು ಇವತ್ತು ಎದ್ದು ಆ ದೇವರನ್ನು ಉತ್ಸವದ ಮೂಲಕ ರಥದಲ್ಲಿ ಕುಳ್ಳಿರಿಸಿ ಉತ್ಸವದ ಮೂಲಕ ರಥಬೀದಿಯಲ್ಲಿ ಕೊಂಡೊಯ್ಯುವ ಒಂದು ಪವಿತ್ರವಾದ ದಿವಸ ಲಕ್ಷ ದೀಪೋತ್ಸವ ಅಂತ ಹೇಳ್ತಾರೆ. ದೀಪೋತ್ಸವದ ಮೂಲಕ ದೇವರನ್ನು ಆರಾಧನೆ ಮಾಡ್ತಕ್ಕಂತಹ ಅತ್ಯಂತ ಪರ್ವಕಾಲ. ಎಲ್ಲ ಉಡುಪಿಯ ಜನರು ಸಂಭ್ರಮದಿಂದ ಈ ಒಂದು ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಎಲ್ಲ ಜನರಿಗೂ ಉಡುಪಿಯ ಜನತೆಗೂ ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೂರ್ಯಾಸ್ತಮಾನವಾಗ್ತಾ ಇದ್ದಂತೆಯೇ ಮಕ್ಕಳು ಹಿರಿಯರು ಸೇರಿ ರಥಬೀದಿಯ ಸುತ್ತ ಹಣತೆಗಳನ್ನ ಬೆಳಕಿದ್ರು. ಮಧ್ವ ಸರೋವರದಲ್ಲಿ ಉತ್ಸವ ಮೂರ್ತಿಯ ತೆಪ್ಪೋತ್ಸವದಲ್ಲಿ ನಡೆಯಿತು. ಶ್ರೀಕೃಷ್ಣ ಮುಖ್ಯ ಪ್ರಾಣ, ಶ್ರೀ ಅನಂತೇಶ್ವರ, ಶ್ರೀ ಚಂದ್ರಮೌಳೀಶ್ವರ ಉತ್ಸವ ಮೂರ್ತಿಗಳನ್ನ ಗರುಡ ರಥ ಹಾಗೂ ಮಹಾಪೂಜಾ ರಥದಲ್ಲಿ ಇರಿಸಿ ಸುಡುಮದ್ದು ವಾದ್ಯ ಘೋಷಗಳೊಂದಿಗೆ ರಥೋತ್ಸವವನ್ನ ನಡೆಸಲಾಯಿತು. ಅಷ್ಟಮಠದ ಸ್ವಾಮಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡ್ರು. ಸಾವಿರಾರು ಭಕ್ತರು ಇಷ್ಟ ದೇವರ ರಥೋತ್ಸವಕ್ಕೆ ಸಾಕ್ಷಿಯಾದರು. ಕೊರೋನಾ ಟೈಮಲ್ಲೆಲ್ಲ ನೋಡಲಿಕ್ಕೆ ಆಗಲಿಲ್ಲಲ್ಲ, ಇದು ರಥೋತ್ಸವ ರಥ ದೀಪೋತ್ಸವ ನೋಡಿ ತುಂಬ ಟೈಮ್ ಮೇಲೆ ಸಿಕ್ಕಿದ್ದು ನೋಡಲಿಕ್ಕೆ. ತುಂಬ ಖುಷಿ ಆಯಿತು ನೋಡಿ. ಒಟ್ಟು 4 ದಿನಗಳ ದೀಪೋತ್ಸವ ನಡೆಯಲಿದ್ದು ಧಾರ್ಮಿಕ ವರ್ಷದ ಮೊದಲ ರಥೋತ್ಸವ ಇದು. ಲಕ್ಷ ದೀಪದಂದು ಆರಂಭಗೊಂಡ ರಥೋತ್ಸವ ಮುಂದಿನ ಮಳೆಗಾಲದವರೆಗೂ ಇರುತ್ತೆ. ಇದು ನಾಡಿನ ಬೇರೆಲ್ಲೂ ಕಾಣದ ವಿಶೇಷ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.